ನಾವೀಗ ಹಲಸಿನ ಮೇಳದಲ್ಲಿದ್ದೀವಿ. ಇಲ್ಲಿ ಉಪ್ಪಿನಕಾಯಿಗೂ ಕೂಡ ಬಹಳಷ್ಟು ಡಿಮ್ಯಾಂಡ್ ಇದೆ. ಉಪ್ಪಿನಕಾಯಿ ಎಲ್ಲ ತೆಗೆದುಕೊಳ್ಳುವಂಥ ಗ್ರಾಹಕರಿದ್ದಾರೆ. ಎಲ್ಲರೂ ಕೂಡ ಉಪ್ಪಿನಕಾಯಿಯನ್ನು ತೆಗೆದುತ್ತಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಮತ್ತೊಂದು ಕಡೆ ಘಮಘಮಿಸುವಂಥ ಹಲಸಿನ ಹೋಳಿಗೆಯನ್ನು ತಿನ್ನಲಿಕ್ಕೂ ಕೂಡ ಜನರು ಕಾಯ್ತಿದ್ದಾರೆ. ಹೋಳಿಗೆಯನ್ನು ಮಾಡ್ತಿರುವಂಥದ್ದು. ಅಯ್ಯೋ ನನಗೆ ಈಗ ಸಿಗ್ತದೆ ಅಂತ ಜನ ಕಾಯ್ತಿದ್ದಾರೆ. ಮೇಡಮ್ ನಮಸ್ತೆ. ಹೋಳಿಗೆ ಬೋರ್ಡ್ ನೋಡಿ ಬಂದದಲ್ಲ? ಬೋರ್ಡ್ ನೋಡಿ ಬಂದದ್ದು. ಟೇಸ್ಟ್ ಏನಾದರೂ ಮಾಡಿದ್ರೆ? ಇಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ಕೊಡಬೇಕು. ಈಗ ಮಾಡ್ತಿದ್ದಾರೆ. ಪಾರ್ಸಲ? ಇಲ್ಲ, ನಾವು ಇಲ್ಲೇ ತಿಂದು ನಿಮಗೆ ಹೋಳಿಗೆ ಅಂದರೆ ಇಷ್ಟ. ಮೇಡಮ್ ಎಲ್ಲಿಂದ? ನಾವು ಮಂಗಳೂರು ಮೂಡಶೆಡ್ಡೆಯಿಂದ. ಹೇಗಿದೆ ಡಿಮ್ಯಾಂಡು ನೋಡ್ತಾ ಇದ್ದೀರಲ್ಲ ಸರ್, ಹೇಗಿದೆ ಡಿಮ್ಯಾಂಡ್ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಜನ ಲೈನಲ್ಲಿ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಹೌದೌದು, ಒಂದು ಸಲ ತಿಂದೋದವರು 10 ಪಾರ್ಸಲ್ 5 ಪಾರ್ಸಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಗುಡ್ ರೆಸ್ಪಾನ್ಸ್. ನೋಡಿ ಇಲ್ಲಿ ಮೇಡಮ್ ನಮಸ್ತೆ. ಹೋಳಿಗೆ ಅಂದರೆ ಇಷ್ಟ? ಹೌದು ಮೇಡಮ್. ಎಷ್ಟು ತಗೊಂಡ್ರಿ? 7 ತಗೊಂಡಿದ್ವಿ. 7 ಪೀಸ್ ತಗೊಂಡಿದ್ವಿ. 7 ಪೀಸ್ ತಗೊಂಡ್ರಾ? ಪುಟ ಏನು ಹೆಸರು? ಆಜ್ಞಾ. ಹೋಳಿಗೆ ಇಷ್ಟವಾ? ಹೋಳಿಗೆ ಇಷ್ಟವಾ ಐಸ್ ಕ್ರೀಮ್ ಇಷ್ಟವಾ? ಐಸ್ ಕ್ರೀಮ್. ಹೇಗೆ ಮೇಡಮ್, ಹೇಗಿದೆ ಹಲಸು ಮೇಳ? ಒಳ್ಳೆಯದಾಗಿದೆ. ಒಂದು ಕಡೆಯಿಂದ ಘಮಘಮಿಸುವ ಹಲಸು ಮೇಳ ಆದರೆ ಮತ್ತೊಂದು ಕಡೆ ಹಲಸಿನ ಬೇರೆ ಬೇರೆ ಖಾದ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ಖಾದ್ಯಗಳನ್ನು ತಿಂತಿರೋರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಮೇಡಮ್ ನಮಸ್ತೆ. ನಮಸ್ತೆ. ಏನು ತಿಂದ್ರಿ? ಇದು ಮುಳ್ಕ ಅಂತ. ಮುಳ್ಕ ಹೇಗಿದೆ? ತುಂಬ ಟೇಸ್ಟಿಯಾಗಿದೆ. ಸರ್ ಏನು? ಚೆನ್ನಾಗಿದೆ. ಇನ್ನೊಬ್ರು ಮುಳ್ಕ ತಗೋತಿದ್ದಾರೆ. ಸರ್ ಟೇಸ್ಟ್ ನೋಡ್ಬೇಕಷ್ಟೇ. ನೋಡಿ ಅದರ ಜೊತೆಗೆ ಈಗ ತುಂಬ ಜನ ಇಲ್ಲಿ ತಿಂತಾ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದದ್ದು ನೀವು? ನಾವು ಕಾರ್ಕಳ. ಎಂತೆಲ್ಲ ಉಂಟು ನಿಮ್ಮಲ್ಲಿ? ನಮ್ಮ ಹತ್ರ ಹಲಸಿನ ಮುಳ್ಕ ಉಂಟು, ಹಲಸಿನ ಜಾಮ್, ಹಲಸಿನ ಬಜ್ಜಿ, ಹಲಸಿನ ಸೋಳೆ ಪೋಡಿ, ಹಲಸಿನ ಕಬಾಬು, ಹಲಸಿನಕಾಯಿ ಕಡುಬು, ಹಲಸಿನ ಮಂಚೂರಿ, ಪಾನಿಪುರಿ, ಮಂಚೂರಿ. ಯಾವುದು ಮಂಚೂರಿ? ಅದು ಹಲಸಿನ ಮಂಚೂರಿಯಾ? ಹೌದು. ಇದೆಂತ? ಇದು ಕಬಾಬು. ಹಲಸಿನ ಕಬಾಬು ಇದು? ಹೌದು. ಸರ್ ಎಂತ ನೀವು ತುಂಬಿಸ್ತಾ ಇರೋದು? ಇದು ಹಲಸಿನ ಪಾನಿಪುರಿ ಅಂತ. ಹಲಸಿನ ಪಾನಿಪುರಿ? ಹಾಂ. ಹೇಗುಂಟು ಮೇಡಮ್? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಾ ಇರೋದು. ಫಸ್ಟ್ ಟೈಮ್ ತಿಂತಿದ್ದೀರಿ? ಹೌದು. ಹಲಸಿನ ಪಾನಿಪುರಿ? ಹೌದು, ನೋಡ್ಲೇಬೇಕು ಅಂತ ಟ್ರೈ ಮಾಡ್ತಾ ಇದ್ದೇನೆ. ಇಷ್ಟ ಆಯ್ತು. ಮೇಡಮ್ ಹೇಗಿದೆ? ಸೂಪರ್ ಇದೆ. ಹೇಗೆ ಅಂದ್ರೆ ಸೂಪರ್ ಇದೆ ಅಂದ್ರೆ ಈಗ ಬೇರೆ ಪಾನಿಪುರಿಗೂ ಇದಕ್ಕೆ ಏನು ಡಿಫರೆನ್ಸ್? ಇದು ಒಂಥರ ಹೆಲ್ದಿ ಅನ್ಸುತ್ತೆ. ಬಟಾಟೆ ತಿನ್ನೋ ಬದಲು ಹಲಸು ತಿನ್ನುವ ಅಂತ. ಹೌದು. ಟೇಸ್ಟ್ ಇದೆ? ಟೇಸ್ಟ್ ಸೂಪರ್ ಇದೆಯಾ? ಇದು ಹುಳಿ ಸೀವೆಲ್ಲ ಒಟ್ಟಿಗೆ ಆಗಿ ಲಾಯ್ಕ ಇದೆ. ಬಟಾಟೆ ಆಗಿ ಅಲ್ಲ, ಇದು ಖಾರ ಬ್ಯಾಲೆನ್ಸ್ ಆಗ್ತದೆ ಇದು ಸೀವಿಂದಾಗಿ. ಭಾರಿ ಟೇಸ್ಟ್ ಇದೆ. ಭಾರಿ ಟೇಸ್ಟ್ ಇದೆ. ನಾರ್ಮಲ್ ಇಂದ ತುಂಬಾ ಒಳ್ಳೆ ಇದೆ. ತುಂಬಾ ಲೈಕ್. ಚೆನ್ನಾಗಿದೆ. ಪಾನಿಪುರಿ ನೀವು? ನಾವು ಚೆನ್ನಾಗಿದೆ. ಸರ್ ಈ ಪಾನಿಪುರಿ ಹೇಗೆ ಮಾಡೋದು? ಇದು ಪೂರಿ ಮಾಮೂಲಿ ನಾವು ಮಾಡ್ತೀವಿ, ಮತ್ತು ಪಾನಿ ಮಾಮೂಲಿ ಥರ ಮಾಡ್ತೀವಿ. ಅಂದರೆ ನಾವೇ ತಯಾರಿಸೋದು ಎಲ್ಲ ಐಟಮ್. ಪೂರಿ ಪಾನಿದೆಲ್ಲ ಕೈಯಾರೆ ಇದು ಕಾಳು ಮೆಣಸು ಪುಡಿ ಮಾಡಿ ಎಲ್ಲ ಮಾಡ್ತೀವಿ, ಜೀರಿಗೆ ಎಲ್ಲ. ಮತ್ತು ಇದು ಬೆಳೆದಿರೋ ಇದು ಹಲಸಿನಕಾಯಿ ಇದೆಯಲ್ಲ, ಅದು ಸೋಳೆ ತೆಗೆದು ಅದರದ್ದು ಇದು ಮಾಡ್ತೀವಿ, ಬಾಜಿ ಮಾಡ್ತೀವಿ, ಈರುಳ್ಳಿ ಎಲ್ಲ ಹಾಕಿ ಅದನ್ನು ಈ ಥರ ತುಂಬಿಸಿಬಿಟ್ಟು ಮತ್ತು ಪಾನಿ ಹಾಕಿ ಕೊಡ್ತೀವಿ ನಾವು. ನೋಡಿ ಟೇಸ್ಟ್ ನೋಡಿ. ಇದು ಹಲಸಿನ ಪಾನಿಪುರಿ. ಭಾರಿ ಲಾಯ್ಕ್ ಉಂಟು. ಬನ್ನಿ ಹೋಗುವ. ಹಲಸಿನ ಹಣ್ಣಿನ ಸೇಮಿಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ, ಪ್ರವೀಣ್ಸ್ ತಿಂಡಿ ಮನೆ. ಹಲಸಿನ ಹಣ್ಣಿನ ಹೋಳಿ, ಇದು ಸೇಮಿಗೆ, ಹಲಸಿನ ಬೀಜದ ಹೋಳಿಗೆ, ಗಾರಿಗೆ, ಹಲಸಿನ ಬನ್ಸು, ಹಲಸಿನ ಹಣ್ಣಿನ, ಹಲಸಿನ ಕಾಯಿ ಪಲಾವು, ಹಲಸಿನ ಕಾಯಿ ಬೋಂಡ, ಹಲಸಿನ ಹಣ್ಣಿನ ಪಾಯಸ, ಮಾವಿನ ಹಣ್ಣಿನ ದೋಸೆ, ಹಲಸಿನಕಾಯಿ ದೋಸೆ, ಹಲಸಿನಕಾಯಿ ಮಂಚೂರಿ. ಅಷ್ಟು. ಹೇಗುಂಟು ಡಿಮಾಂಡ್? ತೊಂದರೆ ಇಲ್ಲ, ಒಳ್ಳೆಯದುಂಟು. ಎಲ್ಲಿಯವರು ನೀವು? ಉಪ್ಪಿನ ಗಡಿ, ಸರಳಿಕಟ್ಟೆ. ಇದು ಹಲಸಿನ ಹಣ್ಣಿನ ಎಲ್ಲ ಖಾದ್ಯಗಳನ್ನು ಇಲ್ಲಿ ಮಾಡ್ತಿದ್ದಾರೆ. ಅದರ ಜೊತೆಗೆ ನಾವು ಮುಂಭಾಗಕ್ಕೆ ಬಂದಾಗ ಇಲ್ಲಿ
ದೋಸೆಯನ್ನು ಮಾಡ್ತಿದ್ದಾರೆ. ಅವ್ರ ಹತ್ರ ಕೇಳಬೇಕು ಏನು ದೋಸೆ ಇದು ಅಂತ. ಸರ್ ನಮಸ್ತೆ, ದೋಸೆ ಮಾಡೋರು ಎಲ್ಲಿ? ಹೌದಾ? ಬನ್ನಿ, ನೀವೇ ಬನ್ನಿ. ಸರ್ ಹಲಸಿನಕಾಯಿ ದೋಸೆ ಇದೆ, ಮಾವಿನ ಹಣ್ಣು ದೋಸೆ ಇದೆ. ಮಾವಿನ ಹಣ್ಣು ದೋಸೆ ಮತ್ತು ಹಲಸಿನಕಾಯಿ ದೋಸೆ ಸ್ಪೆಷಲ್. ಡಿಮಾಂಡ್ ಚೆನ್ನಾಗಿದೆ. ಮಾವಿನ ಹಣ್ಣು ದೋಸೆಗೆ ಒಳ್ಳೆ ಹೊಸ ಪಾಕ, ಅದು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಹಲಸಿನಕಾಯಿ ದೋಸೆ ಇದೆ, ಚೆನ್ನಾಗಿದೆ ಹೌದು. ಆಮೇಲೆ ಹಲಸಿನಕಾಯಿ ಮಂಚೂರಿ ಮಾಡ್ತೇವೆ, ಮಂಚೂರಿ ಇದೆ. ಇದು ಇಲ್ಲಿ ನಮ್ಮವರು ಕೂಡ, ನಮ್ಮ ಜೊತೆಗೆ ಬಂದವರು ಕೂಡ ತಿಂತಾ ಇದ್ದಾರೆ, ಅವರು ಕೂಡ ತೆಗೆದುಕೊಂಡಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೇಕು, ಯಾಕಂತಂದರೆ ಇವರು ಖಾದ್ಯ ಪ್ರಿಯ ಫಾರೂಕ್ ಅಂತ. ಸರ್ ನಮಸ್ತೆ. ನಮಸ್ತೆ. ತುಂಬ ಚೆಂದಾಗಿದೆ. ಅಂದರೆ ಹಲಸಿನದು ಅಂತೇಳಿ ಸಪ್ರೇಟ್ ಆಗಿ ತಗೊಳ್ತಾ ಇದ್ದೇವೆ. ತುಂಬ ಚೆಂದಾಗಿದೆ. ತುಂಬ ಐಟಮ್ಗಳಿದೆ ಇಲ್ಲಿ. ಖಾಲಿ ಹಲಸಿಗೆ ಸಂಬಂಧಪಟ್ಟ ಇಷ್ಟೆಲ್ಲ ಐಟಮ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ತುಂಬ ಏನಾದ್ರು ಗೊತ್ತಿರಲಿಕ್ಕಿಲ್ಲ. ಆದ ಕಾರಣ ನಾವೆಲ್ಲ ಸ್ಟಾಲ್ಗಳಿಗೆ ಹೋಗಿದ್ದೇವೆ. ತಿಂದ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿದೆ. ಏನೆಲ್ಲ ತಿಂದ್ರಿ? ದೋಸೆ ಮತ್ತು ಹೋಳಿಗೆ ಅಂತೆ ಹಲಸಿನದ್ದು, ಅದನ್ನೆಲ್ಲ ತಿಂದೆವು. ಇಷ್ಟ ಆಯ್ತು ನಿಮಗೆ? ತುಂಬ ಇಷ್ಟ ಆಯಿತು. ತುಂಬ ಇಷ್ಟ. ಇದರ ಜೊತೆಗೆ ನಾವು ಇಲ್ಲಿ ಗಂಜಿ, ಚಟ್ನಿ, ಅದರ ಜೊತೆಗೆ ಗೋಬಿ ಮಂಚೂರಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಹಲಸಿನ ಹಣ್ಣಿದ್ದು. ಅದನ್ನು ತಿಂತಿರೋ ಹತ್ರ ಮಾತಾಡಲೇಬೇಕು. ಯಾಕೆ ಅಂತಂದರೆ ಹೇಗಿದೆ? ಭಾರಿ ಒಳ್ಳೆದಿದೆ. ಭಾರಿ ಒಳ್ಳೆದಿದೆ. ಇದರಿಂದ ಒಂದು ಗೋಬಿ ಆಗ್ತದೆ ಅಂತ ಗೊತ್ತಾಯಿತು. ಮನೆಯಲ್ಲಿ ಹೋಗಿ ಟ್ರೈ ಮಾಡ್ಲಿಕ್ಕೆ ಉಂಟಾ? ಮಾಡಬೇಕಾ? ಎಂತ ಮಾಡಬೇಕಾ? ಖಂಡಿತ ಮಾಡಬೇಕು. ಟೇಸ್ಟ್ ಅಂದರೆ ನಿಮಗೆ ಬೇರೆ ಗೋಬಿ ಮಂಚೂರಿಗಿಂತ ಇದು ಹೇಗಿದೆ? ಭಾಳ ಒಳ್ಳೆದಿದೆ, ಸ್ವಲ್ಪ ಆರೋಗ್ಯಯುತವಾಗಿದೆ ಅದಕ್ಕಿಂತ ಅಂತ ಅನ್ನಿಸ್ತಾ ಉಂಟು. ಅಮ್ಮ ಹೇಗುಂಟು? ತಿನ್ನಲಿಲ್ಲ, ಬಿಸಿ ಉಂಟು ಈಗ. ಬೇರೆ ಎಲ್ಲ ಐಟಮ್ಗಳನ್ನು ನೀವು ಟೇಸ್ಟ್ ಮಾಡ್ತಾ ಬಂದ್ರಿ ಅಂತ ಅನ್ಸುತ್ತೆ. ಮಾಡ್ತಾ ಇದ್ದೆ, ಬಂದದಷ್ಟೇ ನಾವು ಈಗ. ಹೋಳಿಗೆ ತುಂಬ ಒಳ್ಳೆದು, ತುಂಬ ಚೆನ್ನಾಗಿದೆ. ಇದು ಇಲ್ಲಿನ ವಾತಾವರಣ ಬಹಳ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಇವರಿಗೆಲ್ಲರಿಗೂ ಕೂಡ ಸಿಕ್ಕಿರುವಂಥದ್ದು. ಇಲ್ಲಿ ದೋಸೆ ಮಾಡೋರಿಗಿರ್ಬೋದು ಅಥವಾ ಗೋಬಿ ಮಂಚೂರಿಗಿರ್ಬೋದು. ಗೋಬಿ ಮಂಚೂರಿ ಅವರನ್ನ ಮಾತಾಡಿಸುವ, ಹೇಗುಂಟು ರೆಸ್ಪಾನ್ಸ್? ಒಳ್ಳೆ ರೆಸ್ಪಾನ್ಸ್ ಇದೆ. ಹೇಗೆ ಇದು ನಾವು ನೋಡಿ ಯಾವುದೇ ಕಲರ್ ಯಾವುದು ಯೂಸ್ ಮಾಡದೆ ಆದಷ್ಟು ಒಂದು ಇದರಲ್ಲಿ ನ್ಯಾಚುರಲ್ ಆಗಿ ಕೊಡಬೇಕು ಅಂತ ಹೇಳೋ ಉದ್ದೇಶ ಹಲಸಿನಕಾಯಿಯಿಂದ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದು ಇವರ ಮಾತು. ಹಲಸಿನ ಹಣ್ಣಿನ ಬಿಸಿ ಬಿಸಿ ಹೋಳಿಗೆಯಿಂದ ಹಿಡಿದು ಮುಳುಕ, ಹಲಸಿನ ಹಣ್ಣಿನ ಗೋಬಿ ಮಂಚೂರಿ, ಹಲಸಿನ ಹಣ್ಣಿನ ದೋಸೆ, ಮಾವಿನಕಾಯಿಯ ದೋಸೆ, ಅದರ ಜೊತೆಗೆ ಹಲಸಿನ ಪಾನಿಪುರಿ ಅನ್ನುವಂತಹ ಒಂದು ಐಟಮ್, ಇವೆಲ್ಲವೂ ಕೂಡ ಗಮನ ಸೆಳೀತಿದೆ. ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಇವರಿಗೆ ಸಿಗ್ತಾ ಇದೆ. ಭಾನುವಾರದ ಬಾಡೂಟ ಹಲಸಿನದ್ದಾಗಬೇಕು ಅಂತಂದರೆ ನೀವೊಮ್ಮೆ ಹಲಸಿನ ಮೇಳಕ್ಕೆ ಬರಲೇಬೇಕು. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ಸುದ್ದಿ ನ್ಯೂಸ್, ಪುತ್ತೂರು. ದೇಶದ ಪ್ರತಿಷ್ಠಿತ ಕೇಕ್ ಮಳಿಗೆ ಸೆವೆಂತ್ ಹೆವನ್ ಈಗ ಪುತ್ತೂರಿನಲ್ಲಿ. ಬಾಯಲ್ಲಿ ನೀರೂರಿಸುವ ವೆರೈಟಿ ಕೇಕ್ಗಳ ಒನ್ ಸ್ಟಾಪ್ ಡೆಸ್ಟಿನೇಷನ್. ಕೇವಲ 7 ನಿಮಿಷಗಳಲ್ಲಿ ತಯಾರಾಗುತ್ತದೆ ನಿಮ್ಮ ಆಯ್ಕೆಯ ವೆಜ್ ಕೇಕ್ಗಳು. ಭೇಟಿ ನೀಡಿ ಮತ್ತು ನಿಮ್ಮ ಸಂತಸದ ಸಮಯವನ್ನ ಇನ್ನಷ್ಟು ಸವಿಯಾಗಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.